ಆದಿಮಾನವ ಭೂಮಿಯ ಮೇಲೆ ಎಲ್ಲಿ ವಾಸವಾಗಿದ್ದ ಎಂದು ಯಾರನ್ನಾದರೂ ಕೇಳಿದರೆ ಮೊದಲು ಹೇಳುವ ಉತ್ತರ ಅದು ಗುಹೆ. ಮನುಷ್ಯನ ಬೆಳವಣಿಗೆ ಆರಂಭವಾಗಿದ್ದು ಗುಹೆಗಳಲ್ಲಿ. ಈಗ ಒಂದು ವೇಳೆ ಮನುಷ್ಯ ಚಂದ್ರನ ಮೇಲೆ ಮನೆ ಮಾಡಿದರೆ ವಾಸ ಇರಬೇಕಾಗಿದ್ದು ಗುಹೆಯಲ್ಲಿಯೇ. ಇದು ಎಲ್ಲಿಯ ಸಂಬಂಧ ಅಂತ ನಿಮಗೆ ಅನಿಸಬಹುದು. ಚಂದ್ರನಂತಹ ಅತಿರೇಕ ವಾತಾವರಣ ಇರುವ ಗ್ರಹದಲ್ಲಿ ಮನುಷ್ಯ ವಾಸ ಇರಬೇಕಾದ ಪರಿಸ್ಥಿತಿ ಬರುತ್ತಾ ಎನಿಸಬಹುದು. ಚಂದ್ರನ ಮೇಲೆ ವಾಸ ಇರಬೇಕೆಂದೇನಿಲ್ಲ. ಚಂದ್ರನ ಅಧ್ಯಯನ ನಡೆಸಲು ಆಗಾಗ ಬಾಹ್ಯಾಕಾಶ ಸಂಚಾರ ಮಾಡಿ ಬರಲಾದರೂ ಮನುಷ್ಯನಿಗೆ ಚಂದ್ರ ಹಾಗೂ ಇತರ ಗ್ರಹಗಳಲ್ಲಿ ಒಂದು ಗೂಡಾದರೂ ಬೇಕಲ್ಲವೇ? ಹೌದು, ಈ ಗ್ರಹಗಳಲ್ಲಿ ಗುಹೆಗಳು ಇದೆ ಎಂದು ಕೂಡ ಈಗ ಸಾಬೀತಾಗಿದೆ. ಇದು ಬಹಳ ಕುತೂಹಲ ಹುಟ್ಟಿಸುವ ಸ್ಥಳಗಳಾಗಿವೆ. ಚಂದ್ರನಲ್ಲಿ ಮನುಷ್ಯನಿಗೆ ಸೂಕ್ತವಾದ ವಾತಾವರಣ ಇರುವುದು ಈ ಗುಹೆಗಳಲ್ಲಿಯೇ. ಆಕಸ್ಮಿಕವಾಗಿ ಮನುಷ್ಯ ಚಂದ್ರನಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದರೆ ಈ ಗುಹೆಯಲ್ಲೇ ವಾಸ ಮಾಡಬೇಕಾಗುತ್ತದೆ. ಚಂದ್ರನ ಗುಹೆಯಲ್ಲಿ ಅಂತ ವಿಶೇಷ ಏನಿದೆ? ಚಂದ್ರನ ಇತರ ಜಾಗಗಳಲ್ಲಿ ಯಾಕೆ ವಾಸ ಮಾಡಲು ಅಸಾಧ್ಯವಾ? ಇಂತಹ ಕುತೂಹಲಕರ ಮಾಹಿತಿ ನಿಜಕ್ಕೂ ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತದೆ. ಚಂದ್ರನ ಮೇಲೆ 5 ದಶಕಗಳ ಹಿಂದೆ ಮನುಷ್ಯ ಮೊದಲ ಬಾರಿಗೆ ಝಂಡ ಹಾರಿಸಿದ್ದ. ಅಲ್ಲಿ ಬಲೂನ್ ಅಂತೆ ಮನುಷ್ಯ ತೇಲಾಡುವ ದೃಶ್ಯಗಳನ್ನು ನಾವು ಆಗಾಗ ಡಿಸ್ಕವರಿ ಚಾನೆಲ್ನಲ್ಲೋ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ನಲ್ಲೋ ನೋಡಿರಬಹುದು. ಭೂಮಿಯಲ್ಲಿರುವ ಗುರುತ್ವಾಕರ್ಷಣ ಶಕ್ತಿ ಚಂದ್ರನಲ್ಲಿ ಇಲ್ಲದಿರಬಹುದು. ಇದನ್ನು ಬದಿಗಿರಿಸಿ ನೋಡಿದರೆ ಚಂದ್ರನಲ್ಲಿ ಇನ್ನೂ ಅತಿರೇಕ ವಾತಾವರಣ ಇದೆ. ಚಂದ್ರನಲ್ಲಿ ಹಗಲಿನಲ್ಲಿ 127 ಸೆಲ್ಸಿಯಸ್ ಉಷ್ಣಾಂಶ ಇದ್ದರೆ ರಾತ್ರಿಯಲ್ಲಿ -173ಕ್ಕೆ ಇಳಿಯುತ್ತದೆ. ನಮ್ಮ ಭೂಮಿಯ ಮೇಲೆ ಅತಿ ಶೀತ ಪ್ರದೇಶ ಎಂದರೆ ಅದು ಉತ್ತರ ಧ್ರುವ ಅದು ಅಥವಾ ದಕ್ಷಿಣ ಧ್ರುವ. ಅಲ್ಲಿ -90 ಡಿಗ್ರಿಯಷ್ಟು ಉಷ್ಣಾಂಶ ಕುಸಿಯುತ್ತದೆ. ಇಲ್ಲಿ ಜೀವಿಗಳು ವಾಸವಾಗುವುದಿಲ್ಲ ಎನ್ನುತ್ತಾರೆ. ಭಾರತದಲ್ಲಿ ಕಾರ್ಗಿಲ್, ಸಿಯಾಚಲ್ ಇತ್ಯಾದಿ ಕಡೆ -25 ಡಿಗ್ರಿಯವರೆಗೆ ಚಳಿ ಇರುತ್ತದೆ. ಅಲ್ಲಿನ ವಾತಾವರಣ ಅದೆಷ್ಟು ಘೋರ ಎಂಬುದನ್ನು ನೀವು ಯಾರನ್ನಾದರೂ ಸೈನಿಕರನ್ನು ಕೇಳಿದರೆ ಅವರು ನಿಮಗೆ ತಿಳಿ ಹೇಳಬಹುದು. ಇತ್ತೀಚಿನ ಕೆಲ ದಿನಗಳ ಹಿಂದೆ ನಾಸಾದ ಲೂನಾರ್ ರಿಕಾನೈಸನ್ಸ್ ಆರ್ಬಿಟ್ ಗಗನನೌಕೆ ಚಂದ್ರನಲ್ಲಿ ನೆರಳಿನಂತಹ ಸ್ಥಳಗಳ ಇರುವಿಕೆಯನ್ನ ಪತ್ತೆ ಮಾಡಿದೆ. ಈ ಸ್ಥಳಗಳ ಬಗ್ಗೆ ಅಧ್ಯಯನ ನಡೆಸಲಾಗಿದ್ದು ಕೆಲ ಕುತೂಹಲಕಾರಿ ಮಾಹಿತಿಗಳು ಲಭಿಸಿವೆ. ನಮ್ಮ ಗೋಡೆಗಳ ಮೊಳೆ ಹೊಡೆದಾಗ ಉಂಟಾಗುವ ರಂಧ್ರಗಳಂತ ಇರುವ ಸ್ಥಳ ಇಲ್ಲಿವೆ ಎಂದು ಹೇಳಲಾಗುತ್ತಿವೆ. ಇವುಗಳನ್ನ ಗುಹೆ ಹಾಗೂ ಆಳವಾದ ಕುಳಿ ಎಂದು ಗುರುತಿಸಲಾಗಿದೆ. ಈ ಆಳದ ಗುಂಡಿಗಳು ಅಥವಾ ಗುಹೆಗಳು ಚಂದ್ರನಲ್ಲಿ 200ಕ್ಕೂ ಕಡೆ ಇರಬಹುದು ಎಂದು ಅಂದಾಜಿಸಲಾಗಿದೆ. ಈ ಗುಹೆಗಳಲ್ಲಿ ಮನುಷ್ಯ ಇರಲು ಸಾಧ್ಯವಾಗುವಂತಹ ಸನಿಹದ ವಾತಾವರಣ ಇದೆ ಎಂದು ನಂಬಲಾಗಿದೆ. ಇಲ್ಲಿ ಅತಿಯಾಗಿ ಬಿಸಿ ಇರುವುದಿಲ್ಲ, ಅತಿಯಾಗಿ ಚಳಿ ಕೂಡ ಇರುವುದಿಲ್ಲ. 17 ಡಿಗ್ರಿ ಸೆಲ್ಸಿಯಸ್ನಷ್ಟು ಸರಾಸರಿ ಉಷ್ಣಾಂಶ ಇರುತ್ತದೆ ಎಂದು ನಂಬಿಕೆ ಇದೆ. 17 ಡಿಗ್ರಿ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಚಳಿಗಾಲದಲ್ಲಿ ರಾತ್ರಿಯ ಹೊತ್ತು ಇರುವ ವಾತಾವರಣ. ಮೈಗೆ ಸ್ವೆಟರ್ ಹಾಕಿಕೊಂಡರೆ ಆರಾಮವಾಗಿ ಇರಬಹುದೆನ್ನುವ ಒಂದು ಉಷ್ಣಾಂಶ ಆಗಿದೆ. 2009ರಲ್ಲಿ ಮೊದಲ ಬಾರಿಗೆ ಈ ಗುಹೆಗಳನ್ನು ಕಂಡುಹಿಡಿಯಲಾಗಿತ್ತು. ಅಧ್ಯಯನ ನಡೆಸುತ್ತಿದ್ದಂತೆಯೇ ಇನ್ನು ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳು ಈಗ ಬೆಳಕಿಗೆ ಬರುತ್ತಿವೆ. ಈ ಗುಹೆಗಳಲ್ಲಿ ಇದ್ದರೆ ಹಾನಿಕಾರದ ಸೌರ ವಿಕಿರಣ, ಕಾಸ್ಮಿಕ್ ಕಿರಣ, ಪುಟ್ಟ ಉಲ್ಕೆಗಳಂತಹ ರಕ್ಷಣೆ ಪಡೆಯಲು ಸಾಧ್ಯ ಎನ್ನುತ್ತಾರೆ. ಲಾವಾ ಪ್ರವಾಹದಿಂದ ಇಂತಹ ಕೆಲ ಗುಹೆಗಳು ಮತ್ತು ರಂಧ್ರಗಳು ಉಂಟಾಗಿರಬಹುದೆಂದು ತಜ್ಞರು ಈಗ ಹೇಳುತ್ತಿದ್ದಾರೆ. ಈ ಲೂನಾರ್ ಲಾವಾ ಟ್ಯೂಬ್ಗಳು 500 ಮೀಟರ್ಗಳಷ್ಟು ಅಗಲ ಇದ್ದರೂ ಇರಬಹುದು. ಮೇಲ್ಮೈನಿಂದ ಸಾಕಷ್ಟು ಆಳದಲ್ಲಿ ಇರುವುದರಿಂದ ಉಷ್ಣಾಂಶ ಅತಿರೇಕವಾಗದೆ ಉಳಿಯಲು ಸಾಧ್ಯವಾಗುತ್ತದೆ ಎಂದು ಇಲ್ಲಿನ ಲಾಜಿಕ್ ಆಗಿದೆ. ಸೂರ್ಯನ ಕಿರಣ ಕೂಡ ಇಲ್ಲಿಗೆ ನೇರವಾಗಿ ಬೀಳುವುದಿಲ್ಲ. ಇಡೀ ವರ್ಷ ಇಲ್ಲಿ ನೆರಳೇ ಇರುತ್ತದೆ. ನಮ್ಮ ಭೂಮಿಯಲ್ಲಿಯೂ ಜ್ವಾಲಾಮುಖಿ, ಲಾವಾರಸ ಇತ್ಯಾದಿಗಳನ್ನು ಆಗಾಗ ನಾವು ನೋಡುತ್ತಾನೆ ಇರುತ್ತೇವೆ. ಭೂಗರ್ಭದಿಂದ ಅಗ್ನಿಸ್ಫುಟವಾಗಿ ಲಾವಾರಸ ಉಕ್ಕೇರುತ್ತದೆ. ಇಂತಹ ಲಾವಾಗಳಿಂದ ಅಲ್ಲಲ್ಲಿ ವಿವಿಧ ರಚನೆಗಳು ನಿರ್ಮಾಣವಾಗುತ್ತವೆ. ಅದೇ ರೀತಿಯ ರಚನೆಗಳು ಚಂದ್ರನ ಮೇಲೂ ಕೂಡ ಇವೆ. ಇದೇ ಕಾರಣದಿಂದ ಇಲ್ಲಿ ಗುಹೆಗಳು ಹಾಗೂ ಈ ಕುಳಿಗಳು ಹುಟ್ಟಲು ಕಾರಣವಾಗಿವೆ. ಈ ಕುಳಿಗಳಲ್ಲೇ ಹಾಗೂ ಈ ಗುಹೆಗಳಲ್ಲಿಯೇ ಮುಂದೆ ಮಾನವ ಮನೆಗಳನ್ನ ಕಟ್ಟಿ ವಾಸ ಮಾಡುವಂತಹ ಪರಿಸ್ಥಿತಿ ಬರಬಹುದೆನ್ನುವುದು ತಜ್ಞರ ಸಲಹೆಯಾಗಿದೆ.
ನಮ್ಮಲ್ಲಿ ಸುಮಾರು 45 ಅಡಿಗಳಷ್ಟು ಅಗಲ ಇರುವ ಮತ್ತು 50 ಕಿಲೋಮೀಟರ್ಗಳಷ್ಟು ಉದ್ದ ಇರುವ ಲಾವಾ ಟ್ಯೂಬ್ಗಳನ್ನು ನಾವು ಭೂಮಿಯ ಮೇಲೆ ಕಾಣಬಹುದು. ತಜ್ಞರ ಪ್ರಕಾರ ಚಂದ್ರನಲ್ಲಿರುವ ಲಾವಾ ಟ್ಯೂಬ್ಗಳು ಇನ್ನೂ ಬೃಹತ್ತಾಗಿವೆ. ಒಂದು ಇಡೀ ನಗರವನ್ನೇ ತುಂಬಿಕೊಳ್ಳುವಷ್ಟು ವಿಶಾಲವಾದಂತಹ ಈ ಕುಳಿಗಳು ಹಾಗೂ ಗುಹೆಗಳು ಇರಬಹುದೆಂದು ಭಾವಿಸಲಾಗಿದೆ. ಇಂತಹ ಸ್ಥಳಗಳಲ್ಲಿ ಉಸಿರಾಡಲು ಆಮ್ಲಜನಕ ವ್ಯವಸ್ಥೆ ಮಾಡಿಕೊಂಡರೆ ಮನುಷ್ಯ ಇಲ್ಲಿ ಆರಾಮವಾಗಿ ಇರಬಹುದೆಂದು ನಂಬಿಕೆ ಇದೆ. ಅಲ್ಲದೆ ಚಂದ್ರನಲ್ಲಿ ಹಲವಾರು ಮಿನರಲ್ಸ್ಗಳಿವೆ, ಹಲವಾರು ಖನಿಜಗಳಿವೆ ಎಂದು ಕೂಡ ನಂಬಿಕೆ ಇದೆ. ಇದೇ ಕಾರಣ ಅಲ್ಲಿರುವ ಖನಿಜಗಳನ್ನ ಪತ್ತೆ ಹಚ್ಚಿ ಇನ್ನಷ್ಟು ಮಾಹಿತಿ ಪಡೆಯಲು ಚಂದ್ರಯಾನದಂತಹ ಹಲವಾರು ನೌಕೆಗಳು ಈಗ ಚಂದ್ರನತ್ತ ಧಾವಿಸಿವೆ. ಅಂಥದ್ರಲ್ಲಿ ಭಾರತದ ಚಂದ್ರಯಾನ 1, ಚಂದ್ರಯಾನ 2, ಈಗ ಚಂದ್ರಯಾನ 3 ಕೂಡ ಚಂದ್ರನಲ್ಲಿ ಸಂಶೋಧನೆ ಮಾಡಲು ಮುಂದಾಗಿದೆ. ಬರುವ ದಿನಗಳು ಅಂದರೆ ಮೇ ಬಿ 100 ವರ್ಷ, 200 ವರ್ಷ, 300 ವರ್ಷಗಳ ಅಂತರದಲ್ಲಿ ಮನುಷ್ಯ ಚಂದ್ರನ ಮೇಲೆ ಮನೆಗಳನ್ನ ಕಟ್ಟಿ ಇರಬಹುದಾದಂತಹ ಪರಿಸ್ಥಿತಿ ಕೂಡ ಉಂಟಾಗಬಹುದು. ಆಗ ಕೂಡ ಅಲ್ಲಿ 30-40 ಸೈಟ್ಗೆ ಹೊಡೆದಾಟಗಳು ಕೂಡ ಆಗಬಹುದು. ಯಾಕಂದ್ರೆ ಈ ಬ್ರಹ್ಮಾಂಡದಲ್ಲಿ ಎಲ್ಲಕ್ಕೂ ಸಾಧ್ಯತೆ ಇದ್ದೇ ಇದೆ, ಯಾವುದು ಅಸಾಧ್ಯವಿಲ್ಲ ಅನ್ನುವುದನ್ನ ಮಾನವನೇ ತೋರಿಸಿಕೊಟ್ಟಿದ್ದಾನೆ. ನೀವು ಎಷ್ಟೋ ಸಾರಿ ಕುತೂಹಲದಿಂದ ಚಂದ್ರನನ್ನು ಭೂಮಿಯಿಂದ ಅತಿ ಹತ್ತಿರ ನೋಡಲು ಬೈನಾಕುಲಗಳನ್ನು ಬಳಸಿರಬಹುದು. ಆಗ ನೀವು ಚಂದ್ರನ ನೋಡಿದಾಗ ಚಂದ್ರನ ಮೇಲೆ ಹಲವಾರು ರಂಧ್ರಗಳನ್ನು ನೀವು ಕಂಡಿರಬಹುದು. ಇಷ್ಟೊಂದು ರಂಧ್ರಗಳು ಚಂದ್ರನ ಮೇಲೆ ಹೇಗೆ ಬಂತು ಎಂದು ನೀವು ಯೋಚಿಸುತ್ತಿರಬಹುದು. ಸುಮಾರು 3.8 ಮಿಲಿಯನ್ ವರ್ಷಗಳ ಹಿಂದೆ ಹಲವಾರು ಆಸ್ಟ್ರಾಯ್ಡ್ಗಳು ಅಂದರೆ ಕ್ಷುದ್ರ ಗ್ರಹಗಳು ಡಿಕ್ಕಿ ಹೊಡೆಯುತ್ತವೆ. ಇದೇ ಕಾರಣದಿಂದಾಗಿ ಚಂದ್ರನ ಮೇಲೆ ಹಲವಾರು ರಂಧ್ರಗಳು ಉತ್ಪತ್ತಿಯಾಗಿವೆ. ತಂತ್ರಜ್ಞಾನದ ಮುಂದುವರಿಕೆ ಮಾನವನನ್ನ ದೇವರನ್ನಾಗಿ ಪರಿವರ್ತಿಸುತ್ತಿದೆಯೇ ಎಂಬ ಅನುಮಾನ ಕಾಡತೊಡಗಿದೆ. ತನ್ನ ಬುದ್ಧಿವಂತಿಕೆಯಿಂದ ಪ್ರಕೃತಿಗೆ ಸೆಡ್ಡು ಹೊಡೆಯುವ ಮಾನವ ನಿಸರ್ಗಕ್ಕೆ ಪರ್ಯಾಯವನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗುತ್ತಿದ್ದಾನೆಯೇ? ಪ್ರಕೃತಿಗೆ ಸೆಡ್ಡು ಹೊಡೆದು ನಿಸರ್ಗಕ್ಕೆ ಪರ್ಯಾಯವಾದ ಸೃಷ್ಟಿಯನ್ನು ಕರಗತ ಮಾಡಿಕೊಂಡಿರುವ ಚೈನಾ ಈಗ ಮತ್ತೊಂದು ಮೈಲಿಗಲನ್ನ ತಲುಪಿದೆ. ಚಂದ್ರನ ಮೇಲ್ಮೈಯಲ್ಲಿ ಗಿಡವೊಂದನ್ನು ಚಿಗುರಿಸುವಲ್ಲಿ ಚೈನಾ ಯಶಸ್ವಿಯಾಗಿದೆ. ಭೂಮಿಯ ಉಪಗ್ರಹದ ಮೇಲೆ ತನ್ನ ಗಿಡ ಮೊಳಕೆ ಇಡುವುದರ ಚಿತ್ರವನ್ನ ಚೈನಾ ಬಾಹ್ಯಾಕಾಶ ಸಂಸ್ಥೆ ಅಧಿಕೃತವಾಗಿ ಪ್ರಕಟಿಸಿದೆ. ಜನವರಿ 3ರಂದು ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಭಾಗದ ಮೇಲೆ ಚೈನಾದ ಚಾಂಗ್ E4 ಬಾಹ್ಯಾಕಾಶ ನೌಕೆ ಇಳಿದಿತ್ತು. ಚಂದ್ರನ ಮೇಲೆ ಇಳಿಯುತ್ತಲೇ ಚೈನಾದ ಬಾಹ್ಯಾಕಾಶ ರೋವರ್ ಮೂಲಕ ವಿಜ್ಞಾನಿಗಳು ಹತ್ತಿಯ ಬೀಜವನ್ನ ಅಲ್ಲಿ ಬಿತ್ತಿದ್ದರು. ಈಗ ಅದು ಚಿಗುರೊಡೆದಿದೆ. ಭವಿಷ್ಯದಲ್ಲಿ ಚಂದ್ರನ ಮೇಲ್ಮೈಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನು ಬೆಳೆಸಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಚೈನಾದ ಈ ಸಂಶೋಧನೆ ಮಾರ್ಗದರ್ಶನವಾಗಲಿದ್ದು, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಚೈನಾ ಮಹತ್ತರವಾದಂತಹ ಮೈಲಿಗಲ್ಲು ಸ್ಥಾಪಿಸಿದೆ. ಚೈನಾದ ವಿಶ್ವವಿದ್ಯಾಲಯದಲ್ಲಿ ತಯಾರಾದ ಸುಮಾರು 7 ಇಂಚಿನ ಕಂಟೈನರ್ಗಳಲ್ಲಿ ಈ ಪ್ರಯೋಗ ಮಾಡಲಾಗಿದ್ದು, ಗಿಡದ ಬೆಳವಣಿಗೆಗೆ ಸಹಕಾರಿಯಾಗಲಿರುವ ಉಷ್ಣತೆಯನ್ನು ಕಾಪಾಡುವುದರಲ್ಲಿ ಈಗ ಸವಾಲಿನ ಸಂಗತಿಯಾಗಿದೆ. ಚಂದ್ರನ ಮೇಲೆ ಇಳಿದಿದ್ದ ಚಾಂಗ್ E4 ಬಾಹ್ಯಾಕಾಶ ನೌಕೆಯ ಉಪಕರಣಗಳನ್ನ ಸ್ವೀಡನ್, ಜರ್ಮನಿ ಹಾಗೂ ಚೈನಾದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದರು. ಚೈನಾದ ಬಾಹ್ಯಾಕಾಶ ಸಂಸ್ಥೆ ಇನ್ನೂ 4 ಲೂನಾರ್ ಮಷೀನ್ಗಳನ್ನು ಹೊಂದಿದ್ದು, ಚಂದ್ರನಿಂದ ಸ್ಯಾಂಪಲ್ಗಳನ್ನು ತರಲು ಉದ್ದೇಶಿಸಲಾಗಿದೆ.